ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಪುರದ ವಿಶೇಷ ಮಾತುಕತೆಗೆ ನಮ್ಮೊಂದಿಗೆ ಇವತ್ತಿದ್ದಾರೆ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರು, ಅಧ್ಯಕ್ಷರು, ಆಡಳಿತ ನಿರ್ದೇಶಕರು, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಗುರುತಿಸಿಕೊಂಡವರು, ಯಡಿಯೂರಪ್ಪನವರ ವಿಶೇಷವಾಗಿ ಆಪ್ತ ವಲಯದಲ್ಲಿ ಒಬ್ಬರಾಗಿ ಅವರೊಂದಿಗೆ ನೇರ ಸಂಪರ್ಕ ಇರುವವರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಈ ಮಾತುಕತೆಗೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು. ಮೊದಲಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ. ಅವರು ಕರ್ನಾಟಕ ರಾಜ್ಯ ಅಲೆಮಾರಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಅವರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ BS ಯಡಿಯೂರಪ್ಪನವರು ಆಯ್ಕೆ ಮಾಡಿದ್ದಾರೆ. ಅವರ ಅಧಿಕಾರಾವಧಿ ಇನ್ನಷ್ಟೇ ಆರಂಭ ಆಗಬೇಕು, ಸ್ವೀಕಾರ ಆಗಬೇಕು. ಈ ಸಂದರ್ಭದಲ್ಲಿ ಒಂದು ಅರ್ಹವಾಗಿ ಅಂತ ಹೇಳಿದರೆ ಸಮಾಜ ಸೇವೆಗೆ ಒಂದು ಅರ್ಹ ಹೆಸರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಮತ್ತೊಮ್ಮೆ ಧನ್ಯವಾದ. ಬಹುಶಃ ನಮಗೆ ರವೀಂದ್ರಣ್ಣ ನೆನಪಾಗುವುದು ಅವರ ಸಮಾಜ ಸೇವೆಯಿಂದ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಾಪಕ ಅಧ್ಯಕ್ಷರಾಗಿ ಅವರು ಸದ್ದಿಲ್ಲದ ಸೇವೆ ಮಾಡ್ತಾರೆ. ಯಾಕೆಂದ್ರೆ ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ ಫೀಸ್ ಮನ್ನಾ ಮಾಡುವಂತಹ ವಿಷಯಗಳು ಈ ವರ್ಷದಲ್ಲಿ ಕೊರೋನಾ ಕಾಲದ ಘಟ್ಟದಲ್ಲಿ ಅವರು ಫೀಸನ್ನೇ ಕೇಳಲಿಲ್ಲ. ಇದೆಲ್ಲ ವಿಶೇಷವಾಗಿ ಸುದ್ದಿಯಾದಂತಹ ಸಂದರ್ಭಗಳು. ಅದರ ಜೊತೆಗೆ ಈ ವರ್ಷ ಕೊರೋನಾ ಆಘಾತ ಮೊದಲಾಗಿ ನಮಗೆ ಅನುಭವ ಆದಾಗ ಅದಕ್ಕೆ ಈ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕಿಟ್ ವಿತರಣೆ ಅಂದರೆ ಆಹಾರ ಸಾಮಗ್ರಿಗಳ ವಿತರಣೆಯನ್ನು ಮೊದಲಿಗೆ ಆರಂಭಿಸಿದವರು ನಮ್ಮ ಕ್ಷೇತ್ರದಲ್ಲಿ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಕೊರೋನಾ ಆಘಾತ, ಎಲ್ಲರೂ ಲಾಕ್ಡೌನ್ ಮನೆಯಲ್ಲೇ ಕುಳಿತುಕೊಳ್ಬೇಕು, ಕೆಲವರಿಗೆ ಅಂದಂದೇ ದುಡಿದು ಅಂದಂದೇ ಮನೆಗೆ ದಿನಸಿ ಸಾಮಾನುಗಳನ್ನು ಒಯ್ಯುವವರಿಗೆ ಏನೂ ಇಲ್ಲದ ಸಂದರ್ಭ. ಆ ಸಂದರ್ಭದಲ್ಲಿ ಅವರು ಸಮಾಜಮುಖಿ ಸೇವೆಯನ್ನು ಸಾಧಾರಣ ಎಲ್ಲರೂ ಗುರುತಿಸಿದ್ರು. ಈ ಕಾಲಘಟ್ಟದಲ್ಲಿ ಆರಂಭವಾದ ಸೇವೆ ಇದೀಗ ಅರ್ಹವಾಗಿ ಅವರಿಗೊಂದು ರಾಜ್ಯದ ಉನ್ನತ ಸ್ಥಾನವನ್ನು ದೊರಕಿಸಿಕೊಟ್ಟಿದೆ ಅಂತ ಹೇಳಿಕೆ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ರವೀಂದ್ರಣ್ಣ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಈಗ ನನಗೆ ಬಹಳ ಸಂತೋಷ ಆಗ್ತದೆ. ನನ್ನ ಸಾಮಾಜಿಕ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಜನರೊಟ್ಟಿಗೆ ಬೆರೆತು ಕೆಲಸವನ್ನ ಮಾಡುವವರು. ಈ ಒಂದು ವಿದ್ಯಾರತ್ನ ನನ್ನ ತಾಯಿಯ ಹೆಸರಿನಿರತಕ್ಕಂಥ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ರೀತಿ ನಿಮ್ಗೆಲ್ಲರಿಗೂ ಕೂಡ ತಿಳಿದಿದೆ. ಈ ಭಾಗದ ಎಲ್ಲ ಜನರು ಕೂಡ ನಮ್ಮ ಜೊತೆ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತೆಯಿಂದ ಇರುವುದರಿಂದ ಈ ಒಂದು ಸಂಸ್ಥೆಯು ಕೂಡ ಈ ರೀತಿಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತಿರುವಂತಹ ಸಂದರ್ಭ, ನನಗೆ ರಾಜಕೀಯ ಕ್ಷೇತ್ರದಲ್ಲಿ ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಗುರುತು ಮಾಡಿಸಿಕೊಳ್ಳಲು ಕಾರಣಕರ್ತರಾದವರು ನನ್ನ ರಾಜಕೀಯ ಗುರುಗಳು, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ನಮ್ಮ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯಾಗಿ, ರೈತ ನಾಯಕನಾಗಿ, ಕಲ್ಯಾಣ ಕರ್ನಾಟಕದ ಕನಸುಗಾರರಾಗಿ, ಅಭಿವೃದ್ಧಿಯ ಹರಿಕಾರರೆಂದೇ ಹೆಸರನ್ನು ಪಡೆದಂತಹ ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನ ನನಗೆ ನೀಡಿದ್ದಾರೆ. ಯಾವತ್ತೂ ಕೂಡ ನಾನು ಸ್ಥಾನಮಾನಕ್ಕೆ ಬಯಸಿದವನಲ್ಲ. ಏನಿದ್ರೂ ಕೂಡ ಜನರೊಂದಿಗೆ ಬೆರೆತು ಏನಾದರೂ ನನ್ನಿಂದ ಆಗುವಂತ ಅಳಿಲ ಸೇವೆಯನ್ನ ಮಾಡುತ್ತಾ ಬಂದಿರುವವನು. ಇವತ್ತು ಈ ಒಂದು ಜವಾಬ್ದಾರಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂಬ ಸುದ್ದಿಯನ್ನ ತಿಳಿದು ಬಹಳ ಸಂತೋಷ ಪಟ್ಟಿದ್ದೇನೆ. ನಮ್ಮೆಲ್ಲ ನಾಯಕರುಗಳು, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಬಹಳ ಖುಷಿ ಪಟ್ಟಿದ್ದಾರೆ. ಇವತ್ತು ಇಡೀ ದಿವಸ ನನಗೆ ದೂರವಾಣಿ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ನನ್ನ ಎಲ್ಲ ಪ್ರೀತಿಯ ಬಂಧುಗಳು ನನಗೆ ಅಭಿಮಾನಗಳನ್ನ ಸೂಚಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ನಮ್ಮ ಹೊಸಕುರಲ್ ಮಾಧ್ಯಮ ಇದು ಒಂದು ತುಳು ಚಾನೆಲ್ ಆದ್ರೂ ಕೂಡ ಇದು ರಾಜ್ಯ ಮಟ್ಟದ ವಿಚಾರ ಬಂದಾಗ ನೀವು ನನ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದಿರಿ, ಬಹಳ ಸಂತೋಷ. ಈ ಒಂದು ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ ಮಂಡಳಿ ಬಹಳ ಜವಾಬ್ದಾರಿ ಇರತಕ್ಕಂಥ ಒಂದು ನಿಗಮದ ಸ್ಥಾನವನ್ನ, ಅಧ್ಯಕ್ಷ ಸ್ಥಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ನೀಡಿದ್ದಾರೆ. ನಾನು ಮಾಧ್ಯಮದ ಮೂಲಕ ತಿಳಿಯಪಡಿಸುವುದೇನು ಅಂತ ಹೇಳಿದ್ರೆ, ಈ ಒಂದು ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ ಮಂಡಳಿಗೆ ಒಳಪಡುವಂತಹ ಏನು ಆ ಬುಡಕಟ್ಟು ಜನಾಂಗದ ಜನರಿದ್ದಾರೆ, ಆ ಎಲ್ಲರೂ ಕೂಡ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಕಟಿಬದ್ಧನಾಗಿ ಸರ್ಕಾರದಿಂದ ಅವರಿಗೆ ಏನೆಲ್ಲ ಸವಲತ್ತುಗಳು ಸಿಗಬೇಕಾಗಿದೆ
ಅದೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಹಕರಿಸಿ ಖಂಡಿತವಾಗಿಯೂ ಆ ಒಂದು ಜನಾಂಗದವರ ಮೂಲಭೂತ ಸೌಕರ್ಯಗಳನ್ನು ನೆರವೇರಿಸಿಕೊಡುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಜವಾಬ್ದಾರಿಯನ್ನ ನನಗೆ ನೀಡಿದ್ದಾರೆ ಎಂಬುದನ್ನು ನಾನು ಗಮನದಲ್ಲಿಟ್ಟುಕೊಂಡಿದ್ದೇನೆ. ಇದಕ್ಕೆ ಸಹಕರಿಸಿದ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಯುವಕರ ಕಣ್ಮಣಿ ಯುವ ನಾಯಕ BY ವಿಜಯೇಂದ್ರಣ್ಣನವರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ, ಮಂಡಳದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಈಗ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ ಅಂತ ಹೇಳುವಾಗ ನಮಗೆ ನೀವು ಮಾಡಿದಂತಹ ಒಂದು ಸೇವೆ ಅದು ಈಗಲೂ ಕಣ್ಣ ಮುಂದೆ ಬರ್ತದೆ. ವಿಶೇಷವಾಗಿ ದರಳಕಟ್ಟೆ ರೋಟರಿ ಕ್ಲಬ್ನೊಟ್ಟಿಗೆ ಮತ್ತು ವಿದ್ಯಾರತ್ನ ಶಾಲೆಯ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಇಲ್ಲಿ ಹತ್ತಿರದಲ್ಲಿ ಮುಡಿಪಿನಲ್ಲಿ ಒಂದು ಜಂಗಮ ಬುಡಕಟ್ಟು ಜನಾಂಗ ಇದೆ. ಅವರು ಅಲೆಮಾರಿ ಗುಂಪಿಗೆ ಸೇರಿದವರು, ಎಲ್ಲಿಯವರಲ್ಲ. ಆದರೆ ಇಲ್ಲಿ ಬಂದು ನಿಂತು ಅದೆಷ್ಟೋ ವರ್ಷಗಳಿಂದ ತನ್ನ ಜೀವನವನ್ನು ರೂಪಿಸಿಕೊಂಡು ಇಲ್ಲಿ ಅವರ ಮಕ್ಕಳಿಗೆ ನೀವು ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ನೀಡಿದ್ದೀರಿ, ದತ್ತು ಸ್ವೀಕರಿಸಿದ್ದೀರಿ, ಆ ಜನಾಂಗಕ್ಕೆ ದತ್ತು ಸ್ವೀಕಾರ ಮಾಡೋರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇದೊಂದು ಕಾಕತಾಳೀಯ ಅಂತ ಅನ್ನಿಸುವುದಿಲ್ವ ನಿಮಗೆ? ಹೇಗೆ ಅನ್ನಿಸ್ತಾ ಇದೆ? ನಿಜವಾಗಿಯೂ ನಾನು ನಿನ್ನೆ ಮಾಧ್ಯಮದಲ್ಲಿ ಈ ಒಂದು ವಿಚಾರವನ್ನು ನೋಡಿದಾಗ ನನಗೆ ಪಕ್ಕ ನೆನಪಿಗೆ ಬಂದದ್ದು ನೀವು ಹೇಳಿದಂತೆ ಮುಡಿಪಿನಲ್ಲಿ ವಾಸ ಮಾಡುತ್ತಿರುವಂತಹ ಆ ಒಂದು ಡೇರೆಯನ್ನ ಮಾಡಿಕೊಂಡು ಯಾವುದೇ ರೀತಿಯಾದ ಸ್ವಂತ ಆಸ್ತಿ ಇಲ್ಲದೆ, ಮನೆ ಇಲ್ಲದೆ ಆ ಡೇರೆಯ ಒಳಗೆ ಬದುಕನ್ನು ಸಾಗಿಸುತ್ತಿರುವಂತಹ ಆ ಜಂಗಮ ಬುಡಕಟ್ಟಿನ ಆ ಜನಾಂಗದ ಆ ಕುಟುಂಬದ ಸದಸ್ಯರು ನನ್ನ ಮನಸ್ಸಿಗೆ ನನಗೆ ನೆನಪಿಗೆ ಬಂದರು. ಯಾಕೆ ಅಂತ ಹೇಳಿದ್ರೆ, ನಾವು ಕಳೆದ 7 ವರ್ಷಗಳಿಂದ ನಾನು ಆ ಕುಟುಂಬದ ಸುಮಾರು ಒಂದು 24 ಕುಟುಂಬದ ಅಲ್ಲಿ ಜೀವನವನ್ನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಆ ಕುಟುಂಬ ವರ್ಗದ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕುವಂಥದ್ದು, ಬಹಳ ಮುಖ್ಯವಾಗಿ ಅವರು ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡುವಂಥದ್ದು, ಅವರಿಗೆ ಸಮವಸ್ತ್ರವನ್ನ ನೀಡಿದ್ದು, ಆ ಮಕ್ಕಳಿಗೆ ಪುಸ್ತಕ, ಬರೆಯುವಂತಹ ಸಾಮಗ್ರಿಗಳು ಎಲ್ಲವನ್ನು ಕೂಡ, ಜೊತೆಗೆ ಅವರು ಶಾಲೆ ಕಟ್ಟುವಂತಹ ಶಾಲಾ ಶುಲ್ಕವನ್ನು ಕೂಡ ನಾನು ವೈಯಕ್ತಿಕವಾಗಿ ನೀಡಿದ್ದೇನೆ. ಅದರ ಫಲವಾಗಿ ಇವತ್ತು ನನಗೆ ಈ ಒಂದು ಜವಾಬ್ದಾರಿಯನ್ನ ದೇವರು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಿಂದ ಕೊಡಿಸಿದ್ದಾರೆ ಎಂಬ ಒಂದು ತೃಪ್ತಿ ನನಗೆ ಇದೆ. ಒಟ್ಟಿನಲ್ಲಿ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಗಟ್ಟು ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಖಂಡಿತವಾಗಿಯೂ ನಾನು ಕೆಲಸವನ್ನ ಮಾಡ್ತೇನೆ. ಈಗ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ನಿಗಮ ಮಂಡಳಿ, ಈಗ ಈ ಅಲೆಮಾರಿಗಳಂದ್ರೆ ಏನು ಎನ್ನುವುದನ್ನು ನೀವು ನಮ್ಮ ಮುಡಿಪುವಿನಲ್ಲಿ ಜಂಗಮ ಬುಡಕಟ್ಟಿನವರೊಟ್ಟಿಗೆ ಸಂಪರ್ಕ ಹೊಂದಿ ತಿಳ್ಕೊಂಡಿದ್ದೀರಿ. ರಾಜ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಾಗ ಇದರದೇ ಆದಂತಹ ಒಂದು ವಿಶೇಷ ಅನುಭವಗಳು ಬೇಕಾಗ್ತದೆ. ಇದನ್ನೆಲ್ಲ ಹೇಗೆ ನೀವು ಕ್ರೋಢೀಕರಿಸಿಕೊಳ್ತೀರಿ? ವಿಶೇಷವಾಗಿ ಸಮಯ ನಿಮಗೆ ಇಲ್ಲಿ ಶಾಲಾ ಚಟುವಟಿಕೆಗಳು, ನಿಮ್ಮದೇ ಆದಂತಹ ಸಂಘ ಸಂಸ್ಥೆಗಳ ಚಟುವಟಿಕೆಗಳು, ಇದರ ಜೊತೆಗೆ ಈಗ ಒಂದು ಹೊಸ ಜವಾಬ್ದಾರಿ ಬಂದಿದೆ, ಹೇಗೆ ನಿಭಾಯಿಸ್ತೀರಿ? ನಾನು ಯಾವತ್ತೂ ಕೂಡ ಆದಷ್ಟು ನಾನು ದಿನನಿತ್ಯವೂ ಕೂಡ ಏನಾದ್ರೂ ಕೆಲಸವನ್ನ ಮಾಡ್ತಾ ಇರಬೇಕು ಎಂಬ ಒಂದು ಚಿಂತನೆಯಲ್ಲಿರುವ, ಅದರಲ್ಲೂ ಕೂಡ ಈ ರೀತಿಯಾದ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತಹ ಬಹಳ ದೊಡ್ಡ ಜವಾಬ್ದಾರಿ ನನ್ನ ಖಂಡಿತವಾಗಿಯೂ ಎಷ್ಟೇ ಸಮಯಾವಕಾಶ ಇಲ್ಲದಿದ್ರೂ ಕೂಡ ಎಲ್ಲ ಸಮಯಾವಕಾಶಗಳನ್ನ ಹೊಂದಿಸಿಕೊಂಡು ಈ ಒಂದು ಕೆಲಸದಲ್ಲಿ ನಾನು ಖಂಡಿತವಾಗಿಯೂ ಕೆಲಸವನ್ನ ಮಾಡ್ತೀನಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ, ಆ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಆ ವಿಶ್ವಾಸನ ಉಳಿಸಿಕೊಂಡು ಆ ಇಡೀ ಸಮುದಾಯದ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಕೆಲಸವನ್ನ ಖಂಡಿತವಾಗಿಯೂ ನಾನು ಮಾಡುತ್ತೇನೆ. ಇದಕ್ಕೆ ನಾನು ನಮ್ಮಂತ ಎಲ್ಲ ನನ್ನ ದೇವರ, ಬಹಳ ಮುಖ್ಯವಾಗಿ ನನ್ನ ತಂದೆ ತಾಯಿಯವರ, ನನ್ನ ಬಂಧುಗಳ ಎಲ್ಲರ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬೇಡುತ್ತಾ, ನನ್ನ ಕಾರ್ಯಕರ್ತ ಬಂಧುಗಳ ಸಹಕಾರವನ್ನು ಕೂಡ ನಾನು ಬೇಡುತ್ತೇನೆ. ಈ ಒಂದು ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಮಂಡಳಿಗೆ ಒಳಪಡುವಂತಹ ಏನು ಬುಡಕಟ್ಟು ಜನಾಂಗದ ಜನರಿದ್ದಾರೆ ಅವರೆಲ್ಲರ ಮೂಲಭೂತ ಸೌಕರ್ಯಗಳಿಗೆ ಅವರನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾನು ಸರ್ಕಾರದ ಮೂಲಕ ಮಾಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ. ಈಗ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಬುಡಕಟ್ಟು ನಿಗಮದ ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿದ್ದೀರಿ, ಇನ್ನಷ್ಟು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು. ಈ ಸಂದರ್ಭದಲ್ಲಿ ಇದರ ಅಧಿಕಾರ ವ್ಯಾಪ್ತಿ ಹೇಗಿದೆ? ಅಂದ್ರೆ ಇದಕ್ಕೆ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು,
ಈ ಬುಡಕಟ್ಟು ಜನಾಂಗ ಅಂದರೆ ಏನು, ಅದರಲ್ಲಿ ಎಷ್ಟು ಒಳಪಂಗಡಗಳಿವೆ, ಇದರ ಬಗ್ಗೆ ಏನೆಲ್ಲ ಮಾಹಿತಿಗಳಿವೆ ನಿಮಗೆ? ನನಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿಲ್ಲ, ಆದ್ರೂ ಕೂಡ ನನಗೆ ತಿಳಿದಷ್ಟು ಮಟ್ಟಿಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರ ಒಂದು ಸ್ವಲ್ಪ ನನಗೆ ಅವರ ಸಂಪರ್ಕ ಇರುವುದರಿಂದ ನನ್ನ ಲೆಕ್ಕದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು 42 ಜಾತಿಗಳು ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದು ಇದೆ ಅಂತೇಳಿ ಅಂದ್ಕೊಳ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ನನಗೇನಿಲ್ಲ, ಆದ್ರೂ ಕೂಡ ಇನ್ನೂ ಕೂಡ ನಾನು ಅಧಿಕಾರ ಸ್ವೀಕಾರ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಏನೆಲ್ಲ ಸೌಲಭ್ಯಗಳಿದೆ, ಏನೆಲ್ಲ ವ್ಯವಸ್ಥೆಗಳಿದೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತಿಳ್ಕೊಂಡು ಆ ಪ್ರಕಾರ ನಾನು ಈ ಕೆಲಸವನ್ನ ಖಂಡಿತವಾಗಿ ಮಾಡ್ತೇನೆ. ನಿಜವಾಗಿ ಇದೊಂದು ಸವಾಲಿನ ಕೆಲಸ. ಯಾಕೆಂತ ಹೇಳಿದ್ರೆ ಅಲೆಮಾರಿ ಮತ್ತು ಅರೆಮಾರಿ ಜನಾಂಗ ಅಂತ ಹೇಳಿದ್ರೆ ಅವರನ್ನು ಗುರುತಿಸುವುದು, ಅವರಿಗೆ ಸೌಲಭ್ಯವನ್ನು ಕೊಡುವುದು ಅಂತ ಹೇಳಿದ್ರೆ ಅವರು ಹೆಸರು ಹೇಳುವಾಗ ಅವರು ನಿಂತಲ್ಲಿ ನಿಲ್ಲುವವರಲ್ಲ, ಅಲೆಮಾರಿಗಳು. ಒಂದಲ್ಲ ಒಂದು ಜಾಗದಿಂದ ಅವರಿಗೆ ಅನುಕೂಲ ಆಗುವಾಗ ಅವರು ತಿರುಗುತ್ತಾ ಇರುವರು. ಈ ಸಂದರ್ಭದಲ್ಲಿ ಅವರಿಗೆ ಬೇಕಿದ್ದ ಮೂಲಭೂತ ಸೌಕರ್ಯಗಳು, ಅವರಿಗೆ ಬೇಕಿದ್ದ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿಕೊಡುವಂತಹದ್ದು ನಿಜವಾಗಿ ದೊಡ್ಡ ಸವಾಲಿನ ಕೆಲಸ. ಇದನ್ನೆಲ್ಲ ಹೇಗೆ ನೀವು ಆಲೋಚನೆ ಮಾಡ್ತೀರಿ? ಅಲೆಮಾರಿ ಮತ್ತು ಅರೆಮಾರಿ ಅಂತ ಹೇಳಿದ್ರೆ ಅವರಿಗೆ ಒಂದು ನಿಗದಿತವಾದಂತಹ ಒಂದು ಪ್ರದೇಶ ಅಂತ ಏನಿಲ್ಲ, ಅದನ್ನ ನಾವು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡ್ತದೆ. ಅವರಿಗೆ ಒಂದು ವಸತಿ ಸೌಕರ್ಯ ಆಗಿರ್ಬೋದು, ಅವರ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನ ಕೊಡುವಂತ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯಾದ ಮೂಲಭೂತ ಸೌಕರ್ಯವನ್ನು ಕೊಡುವಂತಾಗಿರ್ಬೋದು, ಇದೆಲ್ಲವನ್ನು ಕೂಡ ಎಲ್ಲ ಮಾಹಿತಿಯನ್ನು ನಾನು ಅಧಿಕಾರಿಗಳಿಂದ ಪಡೆದುಕೊಂಡು ಆ ಮೂಲಕ ಆ ಕೆಲಸವನ್ನು ಖಂಡಿತವಾಗಿ ಸರ್ಕಾರದ ಮುಂದೆ ಏನೆಲ್ಲ ಅವರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅಂತೂ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅಲೆಮಾರಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನಮ್ಮ ಪ್ರೀತಿಯ ರವೀಂದ್ರಣ್ಣ ಆಯ್ಕೆಯಾಗಿದ್ದಾರೆ. ಅಧಿಕಾರ ಸ್ವೀಕಾರ ಇನ್ನಷ್ಟೇ ಆಗಬೇಕಾಗಿದೆ. ಆಯ್ಕೆಯ ಘೋಷಣೆ ನಿನ್ನೆಯಷ್ಟೇ ಆಗಿದೆ. ಇದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ನಮ್ಮ ಆತ್ಮೀಯ ಹಿತಚಿಂತಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರವೀಂದ್ರಣ್ಣನವರ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಆ ಒಂದು ಮುಖ್ಯಮಂತ್ರಿಗಳು, ಅದು ಅವರ ಆಪ್ತರು, ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ನೀಡಿದ್ದಾರೆ. ಈ ಸ್ಥಾನದ ಮೂಲಕವಾಗಿ ರವೀಂದ್ರಣ್ಣನವರ ಸಮಾಜ ಸೇವೆ ಮತ್ತಷ್ಟು ವಿಸ್ತಾರವಾಗಲಿ. ಅವರು ಈಗಾಗಲೇ ಸಮಾಜ ಸೇವೆಯ ಮೂಲಕ, ವಿದ್ಯಾ ಸೇವೆಯ ಮೂಲಕ ನಮಗೆಲ್ಲರಿಗೂ ಪರಿಚಿತರಾಗಿದ್ದಾರೆ. ಅವರ ಈ ಅರ್ಹ ವ್ಯಕ್ತಿತ್ವ ಇಡೀ ರಾಜ್ಯ ಮಟ್ಟಕ್ಕೆ ಮತ್ತೆ ಗೋಚರಿಸುವಂತಾಗಲಿ, ರಾಜ್ಯ ಮಟ್ಟದಲ್ಲಿ ಅವರು ಒಂದು ಒಳ್ಳೆಯ ಹೆಸರು ಪಡೆಯಲಿ. ಈ ಅಲೆಮಾರಿ ಮತ್ತು ಅಲೆಮಾರಿ ನಿಗಮಕ್ಕೆ ಅವರಿಂದಾಗಿ ಮತ್ತಷ್ಟು ಒಳ್ಳೆಯ ಸೇವೆಗಳು ದೊರಕುವಂತಾಗಲಿ ಅಂತ ಹೇಳಿಕೊಳ್ಳುತ್ತಾ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ.